ನಮಸ್ಕಾರ, ನಾನು ಪ್ರಜ್ಞಾ ಜೈನ್. ವೆಲ್ಕಮ್ ಬ್ಯಾಕ್ ಟು ಪ್ರಜ್ಞಾಸ್ ಕನ್ನಡ ಬ್ಲಾಗ್ಸ್ ಫ್ರಮ್ ಕ್ಯಾನಡಾ. ಇಲ್ಲಿ ಎಲ್ಲರೂ ಸಮ್ಮರಲ್ಲಿ ಸೈಕಲ್ ರೈಡ್ ಮಾಡೋದು ನೋಡಿ ನಮಗೂ ಆಸೆ ಆಯಿತು ಸೈಕಲ್ ರೈಡ್ ಮಾಡಬೇಕು ಅಂತ. ಸೊ ಹಂಗಾಗಿ 1 ತಿಂಗಳಾಯಿತು ಆರ್ಡರ್ ಮಾಡಿ, 2 ಡೇಸ್ ಬ್ಯಾಕ್ ಬಂತು. ಇವತ್ತು ಅದಕ್ಕೆ ಹೊರಗಡೆ ತೊಗೊಂಡು ಬಂದು ರೈಡ್ ಮಾಡ್ತಾ ಇದ್ದೀವಿ. ರೇಯನ್ಶ್ ಅಂಡ್ ಅಮ್ಮ ಇಬ್ರು ಸೈಕಲ್ ರೈಡ್ ಮಾಡೋದಲ್ವಾ? ಮಜಾ ಆಗುತ್ತಲ್ಲ ಇಬ್ರು ಕಂಪನಿ ಇದ್ರೆ ಸೈಕಲ್ ಬಿಡಕ್ಕೆ. ನಿಂಗೆ ಇಷ್ಟನಾ ನಾನು ನಿನ್ ಜೊತೆ ಸೈಕಲ್ ಬಿಟ್ರೆ? ಅಲ್ಲಾಡ್ಕೊಂಡು ಹೇಳು ಅಂತ. ನಾವಿಲ್ಲಿ ಇವಾಗ ಅಪಾರ್ಟ್ಮೆಂಟ್ ಹತ್ರ ಇರೋ ರೋಡಲ್ಲಿ ಸೈಕಲ್ ರೈಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಹೆಲ್ಮೆಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೇನಾದ್ರೂ ಪಬ್ಲಿಕ್ ರೋಡ್ಗೆ ಹೋಗಬೇಕು ಅಂದರೆ ಇಲ್ಲಿ ಕಡ್ಡಾಯವಾಗಿ ರೂಲ್ಸ್ ಪ್ರಕಾರ ಹೆಲ್ಮೆಟ್ ಹಾಕೊಂಡೇ ಹೋಗಬೇಕು. ಆ್ಯಂಡ್ ತುಂಬ ದಿನ ಆದಮೇಲೆ ಸೈಕಲ್ ರೈಡ್ ಮಾಡಿ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಸೈಕಲ್ ತಗೊಂಡಿದ್ದು ಒಂಥರ ಎಕ್ಸೈಟ್ಮೆಂಟ್ ಬೇರೆನೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ತನಕ ಸ್ಕೂಟಿ ತಗೊಂಡಿದ್ದೀವಿ, 2 ವೀಲರ್ ತಗೊಂಡಿದ್ದೀವಿ, 4 ವೀಲರ್ ತಗೊಂಡಿದ್ದೀವಿ, ಅದೆಲ್ಲ ಒಂದು ಎಕ್ಸೈಟ್ಮೆಂಟ್ ಬೇರೆನೆ. ಬಟ್ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಸೈಕಲ್ ನನಗೋಸ್ಕರ ಅದು ತಗೊಂಡಿರೋದು. ಸೊ ಹಾಗಾಗಿ ಅದು ಒಂದು ಎಕ್ಸೈಟ್ಮೆಂಟ್ ಬೇರೆನೇ ಇದೆ. ಆ ಒಂದು ನಾನು ಸೈಕಲನ್ನು ತಗೊಂಡಿರೋದು ಸುಮ್ಮನೆ ಇಲ್ಲಿ ಇವಾಗ ಟೆಂಪ್ರೇಚರ್ ಇದು ವೆದರ್ ಚೆನ್ನಾಗಿದೆ, ಸೈಕಲ್ ರೈಡ್ ಮಾಡೋಕ್ಕೆ ಒಳ್ಳೆ ವೆದರ್ ಇದೆ ಅಂತ ಅದಕ್ಕೋಸ್ಕರ ಮಾತ್ರ ತಗೊಂಡಿರೋದಲ್ಲ. ಇನ್ಫ್ಯಾಕ್ಟ್ ಇವಾಗ ಮತ್ತೆ ಒಂದು ಸ್ವಲ್ಪ ನಾನು ವರ್ಕೌಟ್ ಮಾಡೋಕ್ಕೆ ಶುರು ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಒಂದು ತಲೆನಲ್ಲಿ ಇಟ್ಕೊಂಡು ನಾನು ಸೈಕಲ್ ಆರ್ಡರ್ ಮಾಡಿರೋದು. ಬಿಕಾಸ್ ಸೈಕ್ಲಿಂಗ್ ಈಸ್ ಒಂದು ಗುಡ್ ಫಾರ್ಮ್ ಆಫ್ ವರ್ಕೌಟ್ ಅಂತ. ಸೊ ಇವಾಗ ಅಲ್ಲಿ ಬರ್ನ್ ಮಾಡಿರೋ ಎಷ್ಟು ಕ್ಯಾಲರಿ ಇದೆ ಅದನ್ನ ಬ್ಯಾಲೆನ್ಸ್ ಮಾಡೋಣ ಅಂತ ಇವಾಗ ನಾನು ಸಮೋಸ ಮಾಡ್ತಾ ಇದ್ದೀನಿ. ವರ್ಕೌಟ್ ಜಾಸ್ತಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ನಾಳೆಯಿಂದ ಶುರು ಮಾಡೋಣ. ಇವತ್ತು ಸದ್ಯಕ್ಕೆ ಒಂದು ಸಮೋಸ ರೆಡಿ ಮಾಡೋಣ. ಇದು ನಾನು ಬೇಸಿಕ್ ಎಲ್ಲರೂ ಜಾಸ್ತಿ ಹೊರಗಡೆ ಎಲ್ಲ ಆಲೂ ಸಮೋಸಾನೇ ಮಾಡ್ತಾರೆ, ಬರೀ ಆಲೂ ಸ್ಟಫಿಂಗ್ ಇರುತ್ತೆ ಅದರಲ್ಲಿ. ಬಟ್ ಇವತ್ತು ನಾನು ಅದನ್ನು ಸ್ವಲ್ಪ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದರಲ್ಲೂ ಒಂದು ಸ್ವಲ್ಪ ಹೆಲ್ತಿ ವರ್ಷನ್ ಮಾಡ್ತಾ ಇದ್ದೀನಿ. ಸೊ ನೀವು ಮನೆಯಲ್ಲಿ ಇಲ್ಲಿ ತನಕ ಸಮೋಸ ಮಾಡಿಲ್ಲ ಅಂದರೆ ನೀವು ಈ ರೆಸಿಪಿನ ಫಾಲೋ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ನಾನು ಇವಾಗ ಇಲ್ಲಿ 2 ಕಪ್ಪಷ್ಟು ಮೈದಾ ತೊಗೊತಾ ಇದ್ದೀನಿ. ಸ್ವಲ್ಪನೇ ಮಾಡ್ತಾ ಇರೋದು. ಸೊ ಒಂದು 1.5-2 ಕಪ್ಸ್ ಅಷ್ಟು ಮೈದಾ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅಜ್ವೈನ್ ಹಾಕೋಣ. ಅಜ್ವೈನ್ ಓಂ ಕಾಳು ಹೇಳ್ತಾರಲ್ಲ ಅದು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕಿದರೆ ಸಾಕು, ಇಷ್ಟು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಈ ಮೆಲ್ಟ್ ಮಾಡಿರೋ ಬಟರ್ ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಅದೊಂದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಸಮೋಸದು. ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಲ್ಟ್ ಮಾಡಿರೋ ಬಟರ್ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಕಲಿಸ್ಬೇಕಾದ್ರೆ. ಸೊ ಇದನ್ನು ಫಸ್ಟ್ ಹೀಗೆ ವಿತೌಟ್ ವಾಟರ್ ಫಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಬಟರ್ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ್ಯಂಡ್ ಈ ಥರ ಬಟರ್ ಹಾಕ್ಬಿಟ್ಟು ಕಲಿಸಿದಾಗ ಸಮೋಸ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಬಟರ್ ಅಥವಾ ನಿಮ್ಮಲ್ಲಿ ತುಪ್ಪ ಇದೆ ಅಂದರೆ ತುಪ್ಪನೂ ಇದೇ ಥರ ಹಾಕ್ಕೊಂಡು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಅಥವಾ ಬಿಸಿ ಎಣ್ಣೆ ಹಾಕಿದ್ರೂ ಆಗುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇದು ಚಪಾತಿ ಥರ ಎಲ್ಲ ತುಂಬ ಸ್ಮೂತ್ ಆಗಿ ಕಲಿಸ್ಕೊಬೇಡಿ, ಇದು ಗಟ್ಟಿಯಾಗಿ ಕಲಿಸ್ಕೋಬೇಕು. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಸೊ ಈ ಥರ ನಾನು ಫುಲ್ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕಿಬಿಟ್ಟು ಫುಲ್ ಗಟ್ಟಿಯಾಗಿ ಕಲಿಸಿದ್ದೀನಿ. ಆ್ಯಂಡ್ ನಾನಿವಾಗ ಮಾಡಿರೋ ಈ ಹಿಟ್ಟಲ್ಲಿ ಒಂದು 6-7 ಸಮೋಸ 8 ಸಮೋಸ ಆಗ್ಬೋದು. ಡಿಪೆಂಡ್ಸ್ ಸೈಜ್ ಮೇಲೆ. ನಾನು ತುಂಬ ಸಣ್ಣದು ಮಾಡ್ತಾ ಇಲ್ಲ. ಸೊ ಒಂದು 7-8 ಸಮೋಸ ಆಗ್ಬೋದು. ಇದನ್ನು ಕಲಿಸ್ಬಿಟ್ಟು ಒಂದು 20 ನಿಮಿಷ ಇದನ್ನು ಹೀಗೆ ಬಿಡೋಣ. ಇದನ್ನು ಒಂದು ಸ್ವಲ್ಪ ಹೀಗೆ ಇರಲಿ. ಅಷ್ಟರಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನು ಸಮೋಸ ಸ್ಟಫಿಂಗ್ಗೆ ಬೀನ್ಸು, ಕ್ಯಾರೆಟು, ಆಮೇಲೆ ಇಲ್ಲಿ ಸ್ವಲ್ಪ ಬಟಾಣಿ ಮತ್ತು ಕಾರ್ನ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಆನಿಯನ್ ಮತ್ತು ಇಲ್ಲಿ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಇದೆ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದಿಷ್ಟು ಸ್ಟಫಿಂಗ್ ಹಾಕ್ತಾ ಇದ್ದೀನಿ ನಾನು. ಇಲ್ಲಿ ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಕ್ರ್ಯಾಕಲ್ ಆದಮೇಲೆ ಅದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಹಾಕ್ತಾ ಇದ್ದೀನಿ.
ಜೊತೆಗೆ ಒಂದೇ ಒಂದು ಗ್ರೀನ್ ಚಿಲ್ಲಿನೂ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪನೇ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಹಸಿ ವಾಸನೆ ಹೋದ್ಮೇಲೆ ಇಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ ಎರಡನ್ನೂ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಯಾಕಂದರೆ ಅದೊಂದು ಸ್ವಲ್ಪ ಬೇಯಬೇಕು ಫಸ್ಟ್ಗೆನೆ. ಸೊ ಹಂಗಾಗಿ ಫಸ್ಟು ಬೀನ್ಸ್ ಮತ್ತು ಕ್ಯಾರೆಟ್ನ ಹಾಕೊಂಡ್ಬಿಡ್ತೀನಿ. ಇದೆರಡು ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ. ಒಂದು 2 ಮಿನಿಟ್ಸಲ್ಲಿ ಬೇಯ್ಕೊಡುತ್ತೆ ಕರೆಕ್ಟಾಗಿ. ಸೊ ಅಷ್ಟು ಈ ಥರ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಈ ಥರ ಮುಚ್ಚಿಟ್ಬಿಡೋಣ. ಸೊ ಇದು ಇವಾಗ ಒಂದು ಆಲ್ಮೋಸ್ಟ್ ಮುಕ್ಕಾಲಷ್ಟು ಬೆಂದಿದೆ ಬೀನ್ಸ್ ಮತ್ತು ಕ್ಯಾರೆಟು. ಇದಕ್ಕೆ ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರಕ್ಕೆ ತಕ್ಕಷ್ಟು ನಿಮಗೆ ಒಂದು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲನೂ ಈಗ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಇದೊಂದು ಸ್ವಲ್ಪ ಆಮ್ಚೂರ್ ಪೌಡರ್, ಸ್ವಲ್ಪ ಟ್ಯಾಂಗಿನೆಸ್ಗೆ ಅದನ್ನು ಹಾಕಿ ಜೊತೆಗೆ ಈ ಕಾರ್ನ್ ಮತ್ತು ಪೀಸನ್ನು ಹಾಕೊತಾ ಇದ್ದೀನಿ. ಹಾಗೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಇದನ್ನು ಹಾಕಿಬಿಟ್ಟು ಎಲ್ಲನೂ ಹಾಕಿಬಿಟ್ಟು ಇನ್ನು ಕರೆಕ್ಟ್ ಪ್ರಾಪರಾಗಿ ಮಿಕ್ಸ್ ಮಾಡ್ತೀನಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಅಲ್ಲಿಗೆ ನಮ್ಮ ಸ್ಟಫಿಂಗ್ ರೆಡಿ ಆಯಿತು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇದು ಬರೀ ಆಲೂ ಹಾಕಿ ಮಾಡೋದಕ್ಕಿಂತ ಇದೊಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಬರೀ ಆಲೂ ಹಾಕೋ ಸಮೋಸ ನನಗೊಂದು ಸ್ವಲ್ಪ ಇಷ್ಟನೇ ಆಗೋದಿಲ್ಲ. ಯಾಕಂದರೆ ತುಂಬ ಬ್ಲ್ಯಾಂಡ್ ಆಗಿರುತ್ತೆ, ತುಂಬ ಅದು ಇಷ್ಟ ಆಗೋಲ್ಲ. ಸೊ ಇದು ಇವಾಗ ಕಲಸಿಟ್ಟು ಒಂದು 20 ನಿಮಿಷ ಆಯಿತು. ಸೊ ಇವಾಗ ಇದನ್ನು ಇದು ಮಾಡೋಣ. ಇಷ್ಟು ದೊಡ್ಡ ಸೈಜ್ ಹಿಟ್ಟು ತೊಗೊತಾ ಇದ್ದೀನಿ. ಚೆನ್ನಾಗಿ ಮತ್ತೆ ಒಂದು ಸರಿ ಅದನ್ನು ನೀಡ್ ಮಾಡಿ. ಆ್ಯಂಡ್ ಇದನ್ನು ಫುಲ್ ರೌಂಡಾಗಿ ಮಾಡ್ಕೊಳ್ಳೋದಕ್ಕಿಂತ ಫುಲ್ ಒಂದು ಸ್ವಲ್ಪ ಓವಲ್ ಶೇಪಲ್ಲಿ ಇದನ್ನು ಒತ್ಕೋಬೇಕು. ಆವಾಗ ಶೇಪ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಸಮೋಸ. ಅದು ಈ ಥರ ಓವಲ್ ಶೇಪಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಒತ್ಕೊಂಡ್ಬಿಟ್ಟಿದ್ದೀನಿ ನಾನು. ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ಥರ ಒತ್ಕೊಂಡಿದ್ದೀನಿ. ಇವಾಗ ಬಿಡ್ಲಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ಈ ಥರ ಒಂದು ಹಾಫ್ ತೊಗೊಂಡಿದ್ದೀನಿ. ಇದಕ್ಕೆ ಇದು ನಾನಿಲ್ಲಿ ಮೈದಾ ಮತ್ತು ಸ್ವಲ್ಪ ಅದಕ್ಕೆ ನೀರು ಹಾಕಿಬಿಟ್ಟು ಒಂದು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದು ಇಲ್ಲಿಗೆ ಸೈಡ್ಸ್ಗೆ ಹಾಕಿಬಿಟ್ಟು ಕವರ್ ಮಾಡೋಕ್ಕೆ ಒಂಥರ ಗಮ್ ಥರ ಆಗುತ್ತೆ. ಸೊ ಈ ಥರ ಸೈಡ್ಗೆ ಹಾಕಿಬಿಟ್ಟು ಫಸ್ಟ್ಗೆ ಬೇಕಿದ್ರೆ ಫುಲ್ ಹಾಕೋಬೋದು. ಫಸ್ಟ್ಗೆ ಫುಲ್ ಈ ಸೈಡ್ಸ್ ಎಜ್ಗೆಲ್ಲ ಹಾಕಿಬಿಟ್ಟು ಈ ಥರ ಇಟ್ಕೊಂಡ್ಬಿಟ್ಟು ಇದನ್ನು ಈ ಥರ ಮುಚ್ಚಬೇಕು. ಈ ಥರ ಎರಡೂ ಕಡೆ ಕವರ್ ಮಾಡಿಕೊಂಡು ಆಮೇಲೆ ಈ ಥರ ಇಟ್ಕೊಳಕ್ಕೆ ಸಿಗುತ್ತೆ ಆವಾಗ ಕೋನ್ ಶೇಪಲ್ಲಿ. ಆಮೇಲೆ ಈ ಥರ ಒಳಗಡೆ ಕೈ ಹಾಕಿಬಿಟ್ಟು ಈ ಥರ ಫುಲ್ ಕರೆಕ್ಟಾಗಿ ಅದನ್ನು ಕ್ಲೋಸ್ ಮಾಡಬೇಕು. ಈ ಥರ ಒಂದು ಶೇಪ್ ಬರುತ್ತೆ. ಆಮೇಲೆ ಹಿಂಗೆ ಇಟ್ಕೊಂಡು ಇದಕ್ಕೆ ಸ್ಟಫಿಂಗ್ ಹಾಕಿದ್ರೆ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ತುಂಬ ಹಾಕಿದ್ರೆ ಆಮೇಲೆ ಅದು ಆಚೆ ಬಂದುಬಿಡುತ್ತೆ ಕವರ್ ಮಾಡಬೇಕಾದ್ರೆ. ಸೊ ಒಂದೇ ಒಂದು ಸ್ಪೂನಷ್ಟೇ ನಾನು ಹಾಕ್ತಾ ಇರೋದು. ಇಷ್ಟು ಹಾಕ್ಕೊಂಡು ಇದನ್ನು ಮತ್ತೆ ಹೀಗೆ ತೊಗೊಂಡು ಎಲ್ಲ ಕಡೆಯಿಂದನೂ ಕವರ್ ಮಾಡ್ತಾ ಬರೋದು. ಸೊ ಕರೆಕ್ಟಾಗಿ ಈ ಥರ ಪ್ರೆಸ್ ಮಾಡಿ ಎಲ್ಲ ಕಡೆಯಿಂದ ಕವರ್ ಮಾಡಿದ್ರೆ ನೀಟಾಗಿ ಕವರ್ ಆಗುತ್ತೆ. ಫ್ರೈ ಮಾಡಬೇಕಾದ್ರೆ ಓಪನ್ ಆಗೋಲ್ಲ. ಇಲ್ಲೂ ಒಂದು ಸ್ವಲ್ಪ ಹೀಗೆ ಮಾಡಿದ್ರೆ ಈ ಥರ ಪರ್ಫೆಕ್ಟಾಗಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಬರುತ್ತೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಹೀಗೆ ಇಟ್ಬಿಡೋಣ. ಇಲ್ಲಿಗೆ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಫ್ರೈ ಮಾಡೋಣ ಒಂದೇ ಸರಿ. ನಾನು ಹೇಳ್ದಂಗೆ ಅಷ್ಟು ಹಿಟ್ಟಲ್ಲಿ ಇವಾಗ 8 ಸಮೋಸ ಆಗಿದೆ. ಇದರಲ್ಲಿ ಎಣ್ಣೆನೂ ಕಾದಿದೆ. ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಸೊ ನೋಡ್ತಾ ಇದ್ದೀರಾ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ಇದಿಷ್ಟು ಸಾಕು. ಆದರೆ ಸುಮ್ಮನೆ ತಕ್ಕೋತಾ ಇದ್ದೀನಿ ಇವಾಗ ಇದನ್ನು.
ನಮ್ದು ಸಮೋಸ ರೆಡಿ ಆಯ್ತು. ಹೌದು, ನಮ್ದು ಸಮೋಸ ರೆಡಿ ಆಯ್ತು. ನಾನು ತಿಂದು ನೋಡ್ತೀನಿ. ನೀನ್ ತಿಂದು ನೋಡ್ತೀಯಾ? ನೀನೇ ಟೇಸ್ಟ್ ಮಾಡ್ತೀಯ ಇವತ್ತು? ಓಕೆ, ಕೊಡ್ತೀನಿ. ಕಚ್ಚು. ಕ್ರಿಸ್ಪಿ ಇದೆ ಅಲ್ಲ, ಕ್ರಿಸ್ಪಿ ಆಗಿದೆ ಅಲ್ಲ, ಬಟ್ ಇನ್ನೂ ಅದು ಒಳಗಡೆ ಸ್ಟಫಿಂಗ್ ಬಂದಿಲ್ಲ ನಿಂಗೆ. ಆಮೇಲೆ ಇನ್ನೂ ಟೇಸ್ಟಿ ಆಗುತ್ತೆ. ನಿಮಗೂ ಸಮೋಸ ಇಷ್ಟ ಆದ್ರೆ ಇದನ್ನ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಇನ್ನು, ಅಲ್ವಾ ರಿಯಾನ್? ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಲ್ಲಿ ನೋಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್.